ತೊಕ್ಕೋಟು ಪ್ಲಾನಿಂಗ್ ಪ್ಯಾಲೇಸ್ದ ಸಿವಿಲ್ ಇಂಜಿನಿಯರ್ ಶ್ರೀ ಸುರೇಶ್ ಸಾಲಿಯನ್ ಸಾಯಿ ಪರಿವಾರದ 31ನೇ ದಿನದ ಅನ್ನದಾನದ ಸೇವೆಗೆ ಬೆರೆಸಗಾಯ ಕೊಡದು ಅನ್ನದಾನ ವಿತರಣೆಡು ಪಾಲ್ಪಡೆಯರು. ಕೊರೋನಾ ಲಾಕ್ಡೌನ್ ಸಂದರ್ಭಡು ಜಿಂಜ ತೊಂದರೆಡು ಪುನಂಚಿನ ಆಸುಪಾಸದ ಅಶಕ್ತರಿಗೆ, ವಲಸೆ ಕಾರ್ಮಿಕರಿಗೆ, ನಿರಾಶ್ರಿತರಿಗೆ, ನಿರ್ಗತಿಕರಿಗೆ ಕುಂಪಲ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಡು ಒಣಸನ್ನು ತಯಾರು ಮಾಡ್ತದೆ. ತೊಕ್ಕೋಟದ ಸಾಯಿ ಪರಿವಾರ ತಂಡದಕ್ಕೂ ಮಧ್ಯಾಹ್ನದ ಒಣಸಪಟ್ಟಣ ವ್ಯವಸ್ಥೆಯನ್ನು ನಿರಂತರವಾದ ಮಂತೋದಿತ್ತದು 31ನೇ ದಿನದ ಅನ್ನದಾನದ ಸೇವೆಯನ್ನು ನಡಪಾಯರು. दो क्या कौन बोलता है ये फिर होता है और क्या ना ಇಲ್ಲಿ ಬಂದ ಜನ ಇದೇನೆ ಬರೋದು ಆಕಲ್ ಕನ್ಸುತ್ತೆ ನನಗೆ ಬಂದು ರೈಸ್ ಇಲ್ಲ ಇದು ಬಾರ ಉದರ್ ಉದರ್ यार गंड ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಘಟ್ಟಿ ಈ ಹೊರತು ಪಾತ್ರರೊಂದು ಸಾಯಿ ಪರಿವಾರದಕ್ಕೂ ನಿರಂತರವಾದ ಅನ್ನದಾನದ ಸೇವೆಯನ್ನು ಮಂತೊಂದುಲ್ಲೇರು.
ಇತ್ತೆ ಈ ಅನ್ನದಾನದ ಸೇವೆ 31ನೇ ದಿನಕ್ಕೆ ಎತ್ತದುಂಡು. ಇನ್ನಿತ ಸೇವೆಗೆ ನಮ್ಮ ಪರಿಸರದ ಇಂಜಿನಿಯರ್ ಯುವ ನಾಯಕೆ ಶ್ರೀ ಸುರೇಶ್ ಸಾಲಿಯಾಂಟ್ರು ಬೆರಿಸಗಾಯ ಕೊಡ್ತೀರಿ. ಇಂಚನೆ ಮಸ್ತ್ ಜನ ದಾನಿಲು ತಂಕಲ ಮದ್ಮೆದ ಸಂದರ್ಭಡು ಪುಟ್ಟುಪರ್ಬದ ಸಂದರ್ಭಡು ಇಂಚಿತಿ ಅನ್ನದಾನ ಸೇವೆಗೆ ಸಗಾಯ ಕೊಡ್ದು ತಂಕಲ ಪುಟ್ಟುಪರ್ಬಾಚರಣೆ ಮದಿಮೆದ ವರ್ಷಾಚರಣೆಯನ್ನು ಸರಳ ರೀತಿಯಲ್ಲಿ ಆಚರಿಸಾವಲಿ ಬಂಗಡು ಪುನಕ್ಲಿಗೆ ನುಪ್ಪು ಕೊರಪುನ ಮೂಲಕ ಈ ಆಚರಣೆ ಮನ್ಪೊಲಿ ಪನ್ಪುನ ಸಂದೇಶನು ಕೊರೋನಾ ನಂಗೆ ತೆರಿಪಾದನು. ಕೊರೋನಾ ನಮ್ಮ ದೇಶದ ನಾಶ ಓಡಾಣ ನಮ್ಮ ಪರಸ್ಪರ ಒರಿಯರಿ ಸಹಾಯ ಮಂತೊನ್ನವು ಇಲ್ಲಡೆ ಕುಲನವು ಅಗತ್ಯ ಅಂತರನ್ನು ಕಾತೊನ್ನವು ಅಗತ್ಯ ಪಂಡದು ಕೊರೋನಾ ಜಾಗೃತಿದ ಸಂದೇಶ ಕೊರಿಯರು. ಬಹುಶಃ ಕೊರೋನಾ ಲಾಕ್ಡೌನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಕ್ಷಣೆ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವೆಲ್ಲ ಬಹುಶಃ ಭಾಳಷ್ಟು ದಿನಗಳನ್ನು ಕಳೀತಾ ಇದ್ದೇವೆ. ವಿಶೇಷವಾಗಿ ಇವತ್ತು 31ನೇ ದಿವಸ ಈ ಒಂದು ಕೊರೋನಾ ಲಾಕ್ಡೌನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಯಿ ಪರಿವಾರನ ಮುಖಾಂತರ ವಿಶೇಷವಾಗಿ ಅನ್ನದಾನದ ಸೇವೆ ಮಹಾಸೇವೆ ಅಂತ ಹೇಳ್ತೇವೆ. ಅಂಥ ಸಂದರ್ಭದಲ್ಲಿ ಎಲ್ಲರನ್ನ ಐಕ್ಯತೆಯನ್ನು ಸಾಕಾರಗೊಳಿಸುವಲ್ಲಿ ಇವತ್ತು ವಲಸೆ ಕಾರ್ಮಿಕರಿರ್ಬೋದು, ನಿರ್ಗತಿಕರಿರ್ಬೋದು, ಕ್ವಾರಂಟೈನ್ ಆಗಿರುವಂತಹ ವ್ಯಕ್ತಿಗಳಿರ್ಬೋದು, ಇಡೀ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ತೊಕ್ಕೋಟಿನಿಂದ ಬಹುಶಃ ನನಗೆ ಗೊತ್ತಿರುವ ಹಾಗೆ ಎಲ್ಲ ಕಡೆಗಳಲ್ಲಿ ಈ ಸೇವೆಯನ್ನು ಕೊಡುವಂಥ ಸಾಯಿ ಪರಿವಾರನ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾದಂಥ ನಮನಗಳನ್ನು ಮತ್ತು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಬಂಧುಗಳ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನೋಡ್ತಾ ಇರಬೇಕಾದಂಥದ್ದು, ಯಾರದೇ ಒಂದು ಮದುವೆ ವಾರ್ಷಿಕೋತ್ಸವ ಇರಲಿ, ಹುಟ್ಟುಹಬ್ಬಗಳಿರಲಿ, ಇವತ್ತು ಎಲ್ಲ ಜನರು ಆಡಂಬರಗಳನ್ನು ದುಂದುವೆಚ್ಚಗಳನ್ನು ಬದಿಗಿಟ್ಟು ಕೂಡ ಬದುಕಬಹುದು ಎಂಬುದನ್ನು ಇವತ್ತು ಕೊರೋನಾ ಲಾಕ್ಡೌನ್ ಕಳಿಸಿದೆ. ಅದರ ಜೊತೆಯಲ್ಲಿ ಸಹೃದಯ ಬಹಳಷ್ಟು ದಾನಿಗಳು ಸಾಯಿ ಪರಿವಾರ ಜೊತೆ ಕೈ ಜೋಡಿಸಿಕೊಂಡು ಇವತ್ತು ಈ ಒಂದು ಅನ್ನದಾನದ ಸೇವೆಯಲ್ಲಿ ಕೈಗೊಳ್ತಾ ಇದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಯುವ ನಾಯಕ ಮತ್ತು ಇಲ್ಲಿರುವಂತಹ ಎಲ್ಲರ ಜೊತೆ ಬೆರೆಯುವಂಥ ಸುರೇಶಣ್ಣನ ಮುಖಾಂತರ ಇವತ್ತಿನ ಅನ್ನದಾನದ ಸೇವೆ ನಡೀತಾ ಇದೆ. ಈ ಎಲ್ಲ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದೇ ಪ್ರಾರ್ಥನೆ, ಸಾಯಿ ಪರಿವಾರನ ಈ ಕೆಲಸ ದೇವರ ಕೆಲಸ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇನ್ನೇನೋ 3 ತಾರೀಕು ತನಕ ಲಾಕ್ಡೌನ್ ಇದೆ. ಒಂದು ವೇಳೆ ಮುಂದುವರೆದ ಪಟ್ಟದಲ್ಲಿ ಕೂಡ ಸಹೃದಯ ದಾನಿಗಳು ಯಾರಾದರೂ ಇದ್ದರೂ ಕೂಡ ಸಾಯಿ ಪರಿವಾರನ ಪ್ರವೀಣ್ ಕುಂಪಲ ಮತ್ತು ಪುರುಷೋತ್ತಮ್ ಕಲ್ಲಾಪಿ ಅವರನ್ನು ಸಂಪರ್ಕಿಸ್ಬೋದು, ತಮ್ಮ ಸೇವೆಯನ್ನು ನೀಡ್ಬೋದು. ಜೊತೆಗೆ ತಾವೆಲ್ಲರೂ ಕೂಡ ಮನೆಯಲ್ಲಿರಿ, ಸುರಕ್ಷಿತರಾಗಿರಿ, ತಮ್ಮನ್ನು ತಾವು ರಕ್ಷಿಸುವುದರ ಮೂಲಕ ದೇಶವನ್ನು ರಕ್ಷಿಸುವಂಥ ಸೇವೆಯನ್ನು ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಆದಷ್ಟು ಬೇಗ ಈ ಲಾಕ್ಡೌನ್ ರಿಲೀಸ್ ಆಗಿ ಲಾಕ್ಔಟ್ ಆಗಿ ನಾವೆಲ್ಲ ನಮ್ಮ ಕೆಲಸಗಳಿಗೆ ತೆರಳಿ ನಮ್ಮ ಜೀವನವನ್ನು ಮತ್ತೆ ಸದೃಢಗೊಳಿಸೋಣ. ಅದೇ ರೀತಿ ಕೆಲವೊಂದು ಶಂಕಿತ ಮತ್ತು ಸೋಂಕಿತರಂತೇಳಿ ಭಾಳಷ್ಟು ಊಹಾಪೋಹಗಳು ಗಾಸಿಪ್ಸ್ ಆಗ್ತಾ ಇದೆ. ದಯವಿಟ್ಟು ಹೆದರಬೇಡಿ. ಯಾವುದೇ ಒಬ್ಬ ಶಂಕಿತರು ನಿಮ್ಮ ಆಸುಪಾಸಲ್ಲಿದ್ದರೆ ಇಮಿಡಿಯೇಟ್ ಆಗಿ ಅಲ್ಲಿರುವಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಗೆ ನೀವು ತಿಳಿಸಿದಂಥ ಸಂದರ್ಭದಲ್ಲಿ ನೇರವಾಗಿ ಅವರನ್ನು ಸಂಪರ್ಕಿಸ್ತಾರೆ. ಅವರಿಂದ ನಿಮಗೆ ಖಂಡಿತ ಸೋಂಕು ಹರಡುವುದಿಲ್ಲ. ಅವರ ಮನಸ್ಸಿಗೆ ಕೂಡ ನೀವು ಗಾಯವನ್ನು ಮಾಡಬೇಡಿ. ಎಷ್ಟೋ ನಮಗೆ ಕಾಲ್ ಬರ್ತದೆ, ನಾವು ಮನೆಯಲ್ಲಿರೋದಕ್ಕಿಂತ ಕ್ವಾರಂಟೈನ್ ಆಗೋದೊಳ್ಳೆ. ದಯವಿಟ್ಟು ಅಂಥದ್ದನ್ನೆಲ್ಲ ನೀವು ತ್ಯಜಿಸಿ. ಬೇಕಾದಂಥ ಒಳ್ಳೆ ವ್ಯವಸ್ಥೆ ಇದೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಸ್ವ್ಯಾಬ್ ಟೆಸ್ಟಿಂಗ್ ಮಿಷನ್ಸ್ ಕೂಡ ಬಂದಿದೆ, ಇವತ್ತು ನಾವು ನೋಡಿದ್ದೇವೆ. ಸೊ ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಸಾಯಿ ಪರಿವಾರನ ಈ ಅದ್ಭುತವಾದಂಥ ಸೇವೆ ದೇವರ ಕಾರ್ಯದೊಂದಿಗೆ ಜನಮನದಲ್ಲಿ ಸಾಯಿ ಪರಿವಾರನ ಮುಂದಿನ ಸಾಮಾಜಿಕ ಚಟುವಟಿಕೆಗೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಸಾಯಿ ಪರಿವಾರ ತಂಡದಕ್ಕಲು ಮಧ್ಯಾಹ್ನದ ಒಣಸು ಪಟ್ಟಣ ಬೇಲೆಯನ್ನು ತೆರೆದು ತಾನು ಅಕ್ಲಿಗೆ ಸಂಪರ್ಕಿಸಾದ ತನ್ನ ಸಹಾಯ ಕೊಡ್ತೆ. ಬಂಗದ ಪೊರ್ತುಡು ಐಟ್ಲ ಓಲ್ಲ ನುಪ್ಪು ತಿಕ್ಕಂದಿನ ಪೊರ್ತುಡು ನುಪ್ಪು ತಿಕ್ಕುನ ಪುಣ್ಯದ ಬೇಲೆಯನ್ನು ಅಕ್ಕಳು ಮಂತೊಂದುಳ್ಳೇರು ಅಂಚಾದು ತನ್ನ ಸಹಾಯ ನನಲ ಅಕ್ಲಿಗೆ ಉಂಡು ಪಂಡದು 31ನೇ ದಿನದ ಅನ್ನದಾನ ಸೇವೆಗೆ ಬೆರಿಸಗಾಯ ಕೊರನ ತೊಕ್ಕೋಟು ಪ್ಲಾನಿಂಗ್ ಪ್ಯಾಲೇಸ್ದ ಸಿವಿಲ್ ಇಂಜಿನಿಯರ್ ಶ್ರೀ ಸುರೇಶ್ ಸಾಲಿಯನ್ ತೆರಿಪಾಯಿರು. ಮುಖ್ಯವಾಗಿ ಈ ಸಾಯಿ ಪರಿವಾರ ತೊಕ್ಕೊಟ್ಟು ಇವರು ಮಾಡ್ತಿರೋ ಈ ಸೇವೆ ನಿಜವಾಗಲೂ ಒಂದು ಜನ ಮೆಚ್ಚುವಂಥದ್ದು. ನಿಜವಾಗ್ಲೂ ನನಗೆ ಸಹ ಗೊತ್ತಿಲ್ಲ, ನಾನು ವಾಟ್ಸಪ್ಪಲ್ಲಿ ನೋಡಿ ಗೊತ್ತಾಯಿತು. ಅದರಿಂದಾಗಿ ನಾನು ಸ್ವಯಂ ಪ್ರೇರಿತವಾಗಿ ನಾನೇ ಪುರುಷನಿಗೆ ಕಾಲ್ ಮಾಡಿ ನಾನೇ ಹೇಳಿದೆ ನನ್ನ ಲೆಕ್ಕದಲ್ಲಿ ಇವತ್ತು ಕೊಡಬೇಕಂತೇಳಿ. ನಿಜವಾಗ್ಲೂ ಇದೊಂದು ತುಂಬ ಒಂದು ಪುಣ್ಯದ ಕಾರ್ಯ. ಎಲ್ಲ ಒಂದು ಬಡ ಜನ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಸೇವೆ ಆಗಿದೆ. ಇನ್ನೂ ಕೂಡ ಇದೇ ರೀತಿಯಲ್ಲಿ ಸಾಯಿ ಪರಿವಾರ ಮಾಡಲಿ. ಇದಕ್ಕೆ ಬೇಕಾಗುವಂಥ ಅಗತ್ಯ ಬಿದ್ದರೆ ನಾನು ಕೂಡ ಅದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಧನ್ಯವಾದ. ಈ ಸಂದರ್ಭ ಪಾತೆರ್ನ ಪುಗರ್ತದ ಕಾರ್ಯಕ್ರಮ ನಿರೂಪಕೆ ಶ್ರೀ ಕೃಷ್ಣ ಪೊನ್ನತ್ತೋಡು ಸಾಯಿ ಪರಿವಾರದಕ್ಕೂ ನಿರಂತರವಾದ ಅನ್ನದಾನದ ಸೇವೆ ಮಲ್ತೊಂದುಳ್ಳರು. 31ನೇ ದಿನದ ಅನ್ನದಾನದ ಸೇವೆಗೆ ಇಂಜಿನಿಯರ್ ಶ್ರೀ ಸುರೇಶ್ ಸಾಲಿಯನ್ ಬೆರಿಸಗಾಯ ಕೊಡ್ತಾರೆ. ಅಂಚನೆ ಹಿಂದೂ ಯುವ ಸೇನೆ ಪಂಚಜನ್ಯ ಶಾಖೆದ ದೀಕ್ಷಿತ್ ಪೂಜಾರಿನ ಪುಟ್ಟುಪರ್ಬ ಆಚರಣೆಲ ಇನ್ನತ ಮೂಲಕ ಆಚರಣೆ ಆಯ್ಲೆಕ ಆತನು ಪಂಡದ ತೆರಿಪಾದ ಮಾತೆರೆಗಳ ಸೊಲ್ಮೆ ಸಂದಾಯರು. ಆತ್ಮೀಯರೇ, ವಿಶ್ವದಾದ್ಯಂತ ಕೊರೋನಾ ವ್ಯಾಪಿಸಿದೆ. ಅದೇ ರೀತಿ ಭಾರತದಾದ್ಯಂತ ಕೂಡ ಕೊರೋನಾ ವ್ಯಾಪಿಸಿದೆ. ತೊಕ್ಕೋಟಿನ ಪರಿಸರದಲ್ಲಿ ಕಳೆದ 30 ದಿನಗಳಿಂದ
ಬಡ ಕೂಲಿ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಳೆದ 30 ದಿನಗಳಿಂದ ಸಾಯಿ ಪರಿವಾರ ಹಮ್ಮಿಕೊಳ್ಳುತ್ತಾ ಬಂದಿದೆ. ಇವತ್ತು 30 ದಿನ ಆಗಿದೆ. ಇನ್ನೂ ಕೂಡ ಮೇ 3ರವರೆಗೆ ಈ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇದ್ದೇವೆ. ಈ ಊರಿನ ಕೊಡುಗೈ ದಾನಿಗಳ ಸಹಾಯದಿಂದ ಸಾಯಿ ಪರಿವಾರ ಎನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಆ ಮುಖೇನ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೆಲವರು ಮದುವೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಕೂಡ ಈ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೂಡ ಇವತ್ತು ಈ ಒಂದು ಹಿಂದೂ ಯುವ ಸೇನೆ ತುಕ್ಕೋಟಿನ ಪಾಂಚಜನ್ಯ ಶಾಖೆಯ ಅಧ್ಯಕ್ಷರಾದಂಥ ದೀಕ್ಷಿತ್ ಇವರ ಹುಟ್ಟುಹಬ್ಬದ ಸಂದರ್ಭ, ಅದೇ ರೀತಿ ಸುರೇಶ್ ಸಾಲಿಯನವರು ಇವತ್ತಿನ ಅನ್ನದಾನದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಮೇ 3 ತಾರೀಕಿನವರೆಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡುವಂಥ ಯೋಜನೆ ಇದೆ. ಈ ಊರಿನ ಸಹೃದಯ ದಾನಿಗಳು ಈ ಒಂದು ಕಾರ್ಯದಲ್ಲಿ ಇನ್ನೂ ಕೂಡ ಸಹಾಯವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಉಪಾಧ್ಯಕ್ಷರು ಶ್ರೀ ಚಂದ್ರಶೇಖರ್ ಬಿಜೆ, ತೊಕ್ಕೋಟು ಸಾಯಿ ಪರಿವಾರ ಬಕ ಹಿಂದೂ ಯುವ ಸೇನೆದ ಪ್ರವೀಣ್ ಎಸ್ ಕುಂಪಲ, ಪುರುಷೋತ್ತಮ ಕಲ್ಲಾಪು, ಗಣೇಶ್ ಶಿಲ್ಪಿ, ಕುಶಾಲ್ ರಾಜ್, ದೀಕ್ಷಿತ್ ತೊಕ್ಕೋಟು, ಪ್ರದೀಪ್ ಶ್ರೀಯನ್, ಅರುಣ್ ಪೂಜಾರಿ, ಸಂಪತ್ ಧರ್ಮನಗರ, ಸಮಿತ್ ಧರ್ಮನಗರ ಕಾರ್ಯಕ್ರಮಗಳು ಉಪಸ್ಥಿತರಿದ್ದರು.